ಕನ್ನಡ ಚಲನಚಿತ್ರರಂಗದ ಉದಯೋನ್ಮುಖ ನಟ ಸಂಚಾರಿ ವಿಜಯ್ ಮರಣ ನಂತರವೂ ಹಲವರ ಬದುಕಿಗೆ ಜೀವದಾನ ಮಾಡಿ ಮಾದರಿಯಾಗಿದ್ದಾರೆ. ಅವರ ನಡೆ ಸಮಾಜದ ಯುವ ಜನರು ಹಾಗೂ ರಾಜಕಾರಣಿಗಳಿಗೆ ಪ್ರೇರಣೆಯಾಗಿದೆ ಎಂದು ಮಾಜಿ ಸಚಿವ ಅಭಯಚಂದ್ರ ಜೈನ್ ಹೇಳಿದರು. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿಂದು ನಟ ಸಂಚಾರಿ ವಿಜಯ್ ಭಾವಚಿತ್ರಕ್ಕೆ ಹೂಮಾಲೆ ಅರ್ಪಿಸಿ ಶ್ರದ್ಧಾಂಜಲಿ ಸಲ್ಲಿಸಿ ಬಳಿಕ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಮರಣ ನಂತರ ತಾನು ಕೂಡ ತನ್ನ ಅಂಗಾಂಗಗಳನ್ನು ದಾನ ಮಾಡಲು ನಿರ್ಧರಿಸುವುದಾಗಿ ಪ್ರಕಟಿಸಿದರು. ನನ್ನ ಆಕಸ್ಮಿಕ ಮರಣದ ಬಳಿಕ ನನ್ನ ಅಂಗಾಂಗಗಳನ್ನು ದಾನ ಮಾಡುವಂತೆ ಉಯಿಲು ಬರೆಯಲು ನಿರ್ಧರಿಸಿದ್ದೇನೆ ಎಂದು ಹೇಳಿದ ಅವರು, ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ನ ಯುವಕರು, ರಾಜಕಾರಣಿಗಳು ಕೂಡ ಈ ಕಾರ್ಯಕ್ಕೆ ಮುಂದಾಗಬೇಕು ಎಂದು ಅವರು ಹೇಳಿದರು. ಪಾಶ್ಚಾತ್ಯ ದೇಶಗಳಲ್ಲಿ ಈ ಅಂಗಾಂಗ ದಾನ ಪ್ರಕ್ರಿಯೆ ಸಹಜವಾಗಿ ನಡೆಯುತ್ತಿದೆ. ನಮ್ಮಲ್ಲಿಯೂ ಇಂತಹ ಪ್ರಕ್ರಿಯೆ ಮೂಲಕ ಕಣ್ಣು, ಹೃದಯ, ಕಿಡ್ನಿ ಸೇರಿದಂತೆ ದೇಹದ ವಿವಿಧ ಭಾಗಗಳಿಗಾಗಿ ಹಾತೊರೆಯುತ್ತಿರುವವರ ಬಾಳಿಗೆ ನಾವು ಬೆಳಕಾಗಬಹುದು. ಅದನ್ನ ಸಂಚಾರಿ ವಿಜಯ್ ಮಾಡಿ ತೋರಿಸಿದ್ದಾರೆ ಎಂದವರು ಹೇಳಿದರು. ಚಿಕ್ಕಮಗಳೂರು ಜಿಲ್ಲೆಯ ಮಣ್ಣಿನ ಮಗ ಇವತ್ತು ಮೋಟಾರ್ ಸ್ಕೂಟರ್ ಆಕ್ಸಿಡೆಂಟ್ನಲ್ಲಿ ಮರಣ ಹೊಂದಿ ಇವತ್ತು ಅಂಗಾಂಗ ದಾನ ಮಾಡುವಂತ ಒಂದು ದೊಡ್ಡ ಕೆಲಸ ಮಾಡಿ ಎಲ್ಲರ ಮನಸ್ಸನ್ನು ಸೂರೆಗೆಯುವಂತ ಕೆಲಸ ಮಾಡಿದ್ದಾರೆ. ಸಂಚಾರಿ ವಿಜಯದ ಮರಣ ಹೊಂದಿದ ನಂತರ ಕೂಡ 7 ಜನರಿಗೆ ಜೀವದಾನ ಮಾಡುವಂತ ಕೆಲಸ. ಇವತ್ತು ನಮ್ಮ ದೇಶದಲ್ಲಿ ಇಂತಹ ಭಾವನೆ ಬಹಳ ಕಮ್ಮಿ. ಇವತ್ತು ಪಾಶ್ಚಾತ್ಯ ದೇಶದಲ್ಲಿ ಅಂಗಾಂಗ ದಾನ ಇದು ಬಹಳ ಹೆಚ್ಚಿನ ರೀತಿಯಲ್ಲಿ ನಡೀತಾ ಇದೆ. ಮುಖ್ಯವಾಗಿ ನಾನು ಕೂಡ ಮುಂದಿನ ಏನಾದರೂ ಅಪಘಾತ ಏನಾದರೂ ಆಗಿ ನಾನು ತೊಂದರೆಗೆ ಒಳಗಾದಂತಹ ಸಂದರ್ಭದಲ್ಲಿ ಮರಣ ಹೊಂದಿದ ನಂತರ ನನ್ನ ಅಂಗಾಂಗಗಳನ್ನು ಕೂಡ ದಾನ ಮಾಡಬೇಕಂತ ವೀಲನ್ನು ಮಾಡಬೇಕೆಂಬ ದೃಷ್ಟಿಯಿಂದ ಬೇರೆಯವರಿಗೆ ನಾವು ಇವತ್ತು ಆದರ್ಶ, ಯಾಕೆಂದ್ರೆ ಅವರ ಬದುಕಿನಲ್ಲಿ ಕಣ್ಣು ತೆರೆಸುವಂತ ಕೆಲಸ ಆಗಬೇಕು, ಬೇರೆಯವರು ಬದುಕಬೇಕು ಎಂಬ ಮನೋಭಾವವನ್ನು ನಮ್ಮಲ್ಲಿ ನಾವು ಕಂಡುಕೊಳ್ಳಬೇಕು. ಈ ಸಂದರ್ಭದಲ್ಲಿ ಜಿಲ್ಲಾ ಯುವ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷ ಮಿಥುನ್ ರೈ, ಮುಖಂಡರಾದ ಅಭಿನಯ್ ರಾಜ್, ಶಾಲಿಟ್ ಪಿಂಟು, ಸದಾಶಿವ ಉಳ್ಳಾಲ್, ಲಾರೆನ್ಸ್, ಪ್ರಕಾಶ್ ಸಾಲ್ಯನ್, ಸವಾ ಸುಳ್ಯ, ನಿಖಿಲ್ ಪೂಜಾರಿ, ಫಾರೂಕ್, ಪದ್ಮನಾಭ್ ಮೊದಲಾದವರು ಉಪಸ್ಥಿತರಿದ್ದರು.